ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿಗಾಗಿ ಮಹಾಕಾಲ ಎಕ್ಕೂರು ವಿರುದ್ಧ ಜೈ ಜವಾನ್ ಚೌಕಿ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇರುವ ಎರಡು ತಂಡಗಳ ಆಟಗಾರರ ಸಮೀಪದಲ್ಲಿ ಅದ್ಭುತವಾದ ಟ್ಯಾಕಲ್ ಮಾಡುವ ಪ್ರಯತ್ನ ಕುಶಲಗೊಳ್ಳದ ಪರಿಣಾಮಕಾರಿ ಪ್ರಯತ್ನ ಯಶಸ್ಸು ಡಿಫೆನ್ಸ್ ಆಯ್ದುಕೊಂಡ ಮೂಲಕವಾಗಿ ಪ್ರಬಲ ಆಟಗಾರ ಋತುಕನ ಬಂಧನ ಮೂಲಕವಾಗಿ ಸ್ಪರ್ಧೆಯಲ್ಲಿ ಮತ್ತೆ ಜಾರ್ಜ್ ದಾಳಿಯಲ್ಲಿ ಬಾರ್ಗೇಶ್ವರ ಅಳ್ಳಪ್ಪಯ್ಯ ವಿರುದ್ಧವಾಗಿ ವಿಭ್ರಾಂಚನೆಯ ಬಿ ತಂಡದ ಹೋರಾಟ ಅಂಕಣದಲ್ಲಿ ಸತತವಾದ ಸ್ಪರ್ಧೆಯ ಕಣದಲ್ಲಿ ಉಳಿಕೊಂಡಿರುವಂತಹ ಆಟಗಾರರುಗಳ ಮಧ್ಯೆ ನಿರೀಕ್ಷಿತ ಯಶಸ್ಸನ್ನು ಬೆಳೆಸಿಕೊಳ್ಳಬೇಕಾದ ಅನಿವಾರ್ಯತೆಗಳ ಸಂದರ್ಭಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಅನ್ಸಿಫಾ ಜಾಂಪಲ್ಲಿ ಯುವ ಪ್ರತಿಭಾನ್ವಿತ ತಾರಿಯಾಗಿ ಅತ್ಯಂತ ಶ್ರೇಷ್ಠತೆಯ ಪಾದಚಲನೆಯಲ್ಲಿ ಅನ್ಸಿಫಾ ಟೀಮ್ ಆಡಾಯಿನಲ್ಲಿ ಬಯಲಾದಂತ ವಿದ್ಯಾಂಚನೆಯ ಉಳ್ಳಾಲ ತಂಡದ ಅತ್ಯಂತ ಪ್ರಬಲ ಆಟಗಾರ ನಿರೀಕ್ಷಿತವಾದ ದಾಳಿ ಮುಂದುವರೆದುಕೊಳ್ಳುತ್ತಾ ಅಂಕಣದಲ್ಲಿ ಸರ್ವಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದುಕೊಂಡಂತಹ ಆಟಗಾರರುಗಳ ಮೂಲಕ ಬೋನಸ್ official timeout. Finally, bonus point. ದಯಾನಂದನಿಗೆ ನೀಡಲಾಗಿದೆ. ಆ ಮೂಲಕ ಅಂಕದ ಗಳಿಕೆಯಲ್ಲಿ ಋತಿಕ್ ಎನ್ಎಂಸಿ ಸೊನ್ನೆದ ಪರವಾಗಿ ಆಡುವ ಆಟಗಾರ ಸ್ಪಷ್ಟತೆಯ ಪಾದಚಲನೆಗಳಲ್ಲಿ ಗುರುತಿಸಿಕೊಂಡಂತಹ ಪ್ರತಿಭಾನ್ವಿತ ಒಳಾಂಗಣದಲ್ಲಿರುವ ಮುಂದಿನ ಅಂತಿಮ ಕಾರ್ಯವಾಹಿ ಹಣಾಹಣಿಗಾಗಿ ದ್ವಿತೀಯ ಕರೆಗೆ ರವಾನಿಸಿಕೊಳ್ತಾ ಇರುವ ತಂಡಗಳ ಆಟಗಾರರು ಸುದ್ದಿಯಲ್ಲಿ ಜೈಜವಾನ್ ಚೌಕಿ ವಿರುದ್ಧವಾಗಿ ಮಹಾಕಾಲ ಏಕೂರು ತಂಡದ ಆಟಗಾರರು ಈ ಸ್ಪರ್ಧೆಯ ತರುವಾಯ ಮುಂದಿನ ಹೋರಾಟಕ್ಕಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ದಿವಂಗತ ಕಿಶೋರ್ ಕುಮಾರ್ ಅವರ ಸ್ಮರಣಾರ್ಥವಾಗಿ ಆಯೋಜನೆಗೊಳಿಸಿರತಕ್ಕಂಥ ಕ್ರೀಡಾಕೂಟದ ವೇಳೆಯಲ್ಲಿ ನಾವಿಗಳ ವರ್ಣರಂಜಿತವಾಗಿ ಆಯೋಜನೆಯನ್ನು ಮಾಡಿರತಕ್ಕಂಥ ನ್ಯೂ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪಡೆಯಲಿ ಮೂಲಕವಾಗಿ ಮುಕ್ತ ವಿಭಾಗದ ಗುಣಮುಖ ವಿಭಿನ್ನ ಭಾಗಗಳಲ್ಲಿ ಬಂದಿರತಕ್ಕಂಥ ಆಟವನ್ನು ಗಮನಿಸಿಕೊಳ್ತಾ ಇರುವ ನಾವು ಅಂಕಣದಲ್ಲಿ ಸ್ಪಷ್ಟತೆಯ ಪಾದಚಲನೆ ಅಂಕಣದ ಒಳಭಾಗದಲ್ಲಿ ಕಾಣುವ ಮೂಲಕ ಕುಶಲಗೊಳ್ಳುವ ಅದ್ಭುತವಾದಂತಹ ಪ್ರಯತ್ನವಾಗಿತ್ತು. ಆದರೆ ಅವಳಿ ಹಂತಗಳ ಜೊತೆಗೆ ಆಗಮನ ನಿರೀಕ್ಷಿತ ಪ್ರದರ್ಶನವನ್ನ ಯಶಸ್ವಿಯಾಗಿ ಬಳಸಿಕೊಂಡಿರ್ತಕ್ಕಂಥ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಜಾರ್ಜ್ ಮೂಲಕ ರೈಟ್ ಕಾರ್ನರ್ನಲ್ಲಿ ನಾಸಿ, ಲೆಫ್ಟ್ ಕಾರ್ನರ್ನಲ್ಲಿ ಮನ್ಸೂರ್. ಇದು ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲ ಡಿಫೆಂಡರ್ಗಳಾಗಿದ್ದಾರೆ. ಜಾರ್ಜ್ ಅನುಭವವಿದೆ ಆಟದ ಮೂಲಕವಾಗಿ ಅಂಕಣದಲ್ಲಿ ತನ್ನ ಶ್ರೇಷ್ಠತೆ ಎಲ್ಲರ ಬಂದ ಆಟದ ಮೂಲಕ ಎದುರಾಳಿಗಳನ್ನು ಕಿತ್ತೊಡಿಸುವ ಜಾಣ್ಮೆ ಇರುವಂತಹ ಯುವ ಪ್ರತಿಭಾನ್ವಿತ ಸರ್ವಾಂಗೀಣತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಂಡಿರತಕ್ಕಂಥ ತವಕಗಳಲ್ಲಿ ನಿರೀಕ್ಷಿತವಾದ ಪ್ರದರ್ಶನವನ್ನು ಕಾಯ್ದುಕೊಳ್ಳಲೇಬೇಕಾದ ಅನಿವಾರ್ಯತೆಯ ಸಂದರ್ಭಗಳಲ್ಲಿರುವಂತಹ ಪ್ರದರ್ಶನ ಅಂಕಣದ ಒಳಭಾಗದಲ್ಲಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಅದ್ಭುತವಾದ ಪರಾಕ್ರಮ ನೌಸೂರು ಮೂಲಕ ಆಂಕಲ್ ಹೊಡೆದ ಪ್ರಯತ್ನ
ಮೂಲಕ ಸಮಾನ ಅಂಕಗಳನ್ನು 2 ತಂಡಗಳಿಗೆ ನೀಡಲಾಗಿದೆ. 5-4ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಸುಬಲಾಗಿ ಆಗಿರುವ ಸಂದರ್ಭ ಸುಮಂಗನ ಮೂಲಕ ಪ್ರಯತ್ನ ಗಳಿಕೆಯನ್ನು ಹೆಚ್ಚಿಸಿಕೊಂಡು ಬರುವಂತಹ ಆಟಗಾರರು. ಸರ್ವಶ್ರೇಷ್ಠತೆಯ ಕಬಡ್ಡಿಯ ಆರಂಭದ ನಿಮಿಷಗಳ ಮೂಲಕ ಸೆಮಿಫೈನಲ್ ಕದನಗಳಿಗೆ ಮುಂದುವರಿಯುವ ತಂಡ ಯಾವುದು ಅನ್ನುವ ರೋಚಕತೆಯ ಪ್ರಶ್ನೆಗಳಿಗೆ ಅಂತಿಮ ಅವಧಿಗಳಲ್ಲಿ ಉತ್ತರ ಅದ್ಭುತ ಬ್ಯಾಟಿಂಗ್. ಈ ಸ್ಪರ್ಧೆಯಲ್ಲಿ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯನ್ನು ಗುರುತಿಸಿಕೊಂಡಿರ್ತಕ್ಕಂಥ ಯುವ ಆಟಗಾರರುಗಳ ಮಧ್ಯ ತಯಾರಂಗ ಸಮರಾಂಗಣದ ಸ್ಪಷ್ಟತೆಗಳನ್ನು ಮುಖಗೊಳಿಸಿಕೊಳ್ಳುವಂತಹ ಜಾಣ್ಮೆಗಳಲ್ಲಿ 2 ವಿಭಾಗಗಳಿರುತ್ತೆ. ಈ ಭಾಗದಲ್ಲಿ ದಯಾನಂದ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕವಾಗಿ ಅಂಕವನ್ನು ಗಳಿಸಿಕೊಂಡಿರತಕ್ಕಂಥ ಜಾಣ್ಮೆ. ವಿಶ್ವಾಸಗಳಲ್ಲಿ ನಿಖಿಲ ಸ್ಪಷ್ಟತೆ ನೆಗೆಯುವಂತೆ ಮುಂದುವರಿತಾ ಇದ್ದ ಹೋರಾಟ ಅಳಪೆ ಮುನ್ನಡೆಯಲ್ಲಿದೆ. ಪ್ರಸ್ತುತ 3 ಅಂಕಗಳ ಅಂತರದಲ್ಲಿ ಕಿರಣ ರೈಟ್ ಕಾರ್ನರ್ನಲ್ಲಿ, ಮನ್ಸು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ. ದಯಾನಂದ ಬೆಳೆದ ದಾಳಿಯಲ್ಲಿ ಸೂಪರ್ ರೈಟ್ ಮೂಲಕ ಮರಳಿದ ಆಟಗಾರ. ಮತ್ತೆ ಅದ್ಭುತವಾದ ಪ್ರಯತ್ನಗಳಲ್ಲಿ ಮನ್ಸೂರಿನಿಂದ ಬೇಟೆಯಾಡಿ ಮರಳಿದಂತ ಆಟಗಾರ. ಒಂದು ಅಂಕದ ಅಂತರದಲ್ಲಿದೆ ಹೋರಾಟ. ಹೃತಿಕ್ ಮೂಲಕ ದಾಳಿ ಪರಿಣಾಮ 2 ತಂಡಗಳ ಆಟಗಾರರಲ್ಲಿ ಮತ್ತೆ ಪ್ರಯತ್ನವನ್ನು ಗರಿಷ್ಠವಧಿಯಲ್ಲಿ ಉಳಿಸಿಕೊಂಡ ಆಟಗಾರರು 12-10ರಲ್ಲಿ ಬಂದ 2 ಅಂಕಗಳ ಅಂತರದಲ್ಲಿ ಹೋರಾಟ ಮುಂದುವರಿದಾಗ ದಯಾನಂದನನ್ನು ಮೆಚ್ಚಿಕೊಂಡಿದೆ. ವಾರಗೇಶ್ವರ ಅಳ್ಳಪೆಯ ವಿರುದ್ಧವಾಗಿ ವಿದ್ಯಾಂಜನೇಯ ಉಳ್ಳಾಲ ಈ ಮೊದಲ ಸ್ಪರ್ಧೆಯಲ್ಲಿ ವಿದ್ಯಾಂಜನೇಯ ವಿರುದ್ಧ ದಯಾನಂದ ಶರೀರ ಅಡ್ಡಮಗುಚಲಾಗಿದೆ. 13ನೇ ಅಂಕ. ಪಂದ್ಯದಲ್ಲಿ ಮೊದಲ ಬಾರಿಗೆ ಮತ್ತೆ ನಾಸೀರ್ ಅಮ್ಮಿ ದಾಳಿಯಲ್ಲಿರುವಂತಹ ಆಟಗಾರ. ಎದುರಾಳಿ ದಾಳಿಯಲ್ಲಿ ಡಿಫೆಂಡರ್ಗಳ ಸಂಖ್ಯೆ ಕಡಿತಗೊಂಡ ಸಂದರ್ಭದಲ್ಲಿ ದಾಳಿಯಲ್ಲಿರುವಂತಹ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪಂದ್ಯದಲ್ಲಿ 2 ಪ್ರಬಲ ತಂಡಗಳ ಮಧ್ಯೆ ಹೋರಾಟಗಳಲ್ಲಿರುವಂತಹ ವೇಳೆ ದಯಾನಂದನನ್ನು ಮುಗಿಸಲಾಗಿದೆ. ಸೂಪರ್ ಟ್ಯಾಕಲ್ ಮೂಲಕ ಅಂಕಗಳ ಗಣತಿಯ ಆಧಾರದಲ್ಲಿ ಮತ್ತೆ ಅಂಕಗಳ ಅಂತರ 3ಕ್ಕೇರಿದೆ. ಸ್ಪರ್ಧೆಯಲ್ಲಿ ನಾಸೀರನ ದಾಳಿ. ನಿರೀಕ್ಷಿತವಾದ ಪ್ರದರ್ಶನವನ್ನು ಉಳಿಸಿಕೊಳ್ಳಬಲ್ಲ ಜಾಣ್ಮೆ ನಾಸೀರನಿಗಿದೆ. ಅಂತರ 3 ಅಂಕಗಳಲ್ಲಿ. ಸರ್ವಾಂಗೀನತೆಯು ಯಶಸ್ಸನ್ನು ಮುಂದುವರಿಸಿಕೊಳ್ಳುವಂತಹ ಪ್ರಬಲತೆ ಒಳಾಂಗಣದಲ್ಲಿದೆ. ಆ ಮೂಲಕವಾಗಿ ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿಗಾಗಿ ಅಂತಿಮ ಕರೆಯನ್ನು ರವಾನಿಸಿಕೊಳ್ಳಲಾಗಿದೆ. ಜೈಜವಾನ್ ಚೌಕಿಯವರಿಂದ ಮಹಾಕಾಲ ಎಕ್ಕೂರು ತಂಡದ ಆಟಗಾರರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಸ್ಪರ್ಧೆ ಮುಗಿದ ತಕ್ಷಣ 2 ತಂಡಗಳ ಆಟಗಾರರು ಪ್ರವೇಶ ದ್ವಾರದ ಬಳಿಯಲ್ಲಿರಬೇಕು. ಸುಧರ್ಮನನ್ನು ಬೇಟೆಯಾಡಿ ಮರಳಿದ ಆಟಗಾರ. ಪಂದ್ಯದಲ್ಲಿ ಮತ್ತೆ ರೋಚಕತೆಯ ಸ್ಪರ್ಶಗಳನ್ನು ನೀಡುವಂತಹ ತಬಕಗಳಲ್ಲಿ ಹೋರಾಟಗಳನ್ನು ಕಾಣಬಹುದಾಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಕಿರಣನ ಬೇಟೆ. ಸರ್ವಾಂಗೀನತೆಯ ಶ್ರೇಷ್ಠ ನಿಲುವುಗಳಲ್ಲಿ ಅದ್ಭುತವಾದ ಪಾದಚಲನೆ ನಾಸೀರ್ ಮೂಲಕ. ಮೂಲಕ ಅಂಕದ ಬಳಿಕ ನಾಸೀರನ ಜಾಣ್ಮೆ.
ಅತ್ಯಂತ ನಿಲುವುಗಳ ಬದ್ಧತೆಗಳ ಮೂಲಕ ಪ್ರತಿ ಹೋರಾಟಗಳನ್ನು ಸಂಘಟಿಸಿರುವಂತಹ ತಂಡ ಅಂಕಣದ ಒಳಭಾಗದಲ್ಲಿದೆ. ಸರ್ವಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವಾಗಿರುವ ಅಂತರದಲ್ಲಿ ಸಮರಾಂಗಣದಲ್ಲಿ ಎರಡು ಅದ್ಭುತ ತಂಡಗಳನ್ನು ಕಾಣಬಹುದಾಗಿದೆ. ವಿದ್ಯಾಂಜನೆಯ ವಿರುದ್ಧವಾಗಿ ವಾರಗೇಶ್ವರ ಅಳ್ಳಪ ತಂಡಗಳು ಹೋರಾಟದ ಅವಧಿಯಲ್ಲಿದೆ. ಅನುಸೀತ ರೈಟ್ ಕಾರ್ನರ್ ವಿಭಾಗದಲ್ಲಿ ಬಹಳಷ್ಟು ಹೊತ್ತು ತನ್ನ ದಾಳಿಯನ್ನು ಮುಂದುವರಿಸಿಕೊಂಡಂತಹ ಸಂದರ್ಭ, ಮರಳುವಂತಹ ಸಂದರ್ಭದಲ್ಲಿ ಹದಿನೇಳು 13ರಲ್ಲಿ ಅಳ್ಳಪೆಯ ಮುಂದೆ 4 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ವಾರಗೇಶ್ವರ ಅಳ್ಳಪೆ ತಂಡವಿದೆ. ಏಕಾಂಗಿಯಾಗಿ ಟಕ್ಕಿಂಗ್ ಮಾಡುವ ಪ್ರಯತ್ನ. ಥರ್ಡ್ ರೈಟ್ ಆಡೈನಲ್ಲಿ ನಿಮಿಷ. ಇದು ಆಡಾಯ್ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದ ದಾಳಿ ಮುಂದುವರಿತಾ ಇದೆ. ಅಂಕಣದಲ್ಲಿ ಸುಲಭದಲ್ಲಿ ಕೈಯಾಡಿದ ನಾಸೀರ ಡಬಲ್ ತಾಯ್ಹುಡ್ ಮೂಲಕ ಬಂಧಿಯಾದ ಆಟಗಾರ ಆ ಮೂಲಕ ವಿಶ್ರಾಂತಿ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಋತಿಕ್ ದಾಳಿಯಲ್ಲಿ ಮುಂದಿನ ಸ್ಪರ್ಧೆಯ ತಂಡಗಳ ಅಂತಿಮ ಗುರಿಯನ್ನು ರವಾನಿಸಲಾಗಿದೆ. ಎರಡೂ ತಂಡದ ಆಟಗಾರರು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ನೆಕ್ಸ್ಟ್ ಮಹಾಕಾಲ ಯಕ್ಕೂರು ಜೈಜವಾನ್ ಚೌಕಿ. ಹತ್ತೊಂಬತ್ತು 13ರಲ್ಲಿ ವಾರಗೇಶ್ವರ ಅಳ್ಳಪೆ ಮುನ್ನಡೆಯಲ್ಲಿದೆ. 6 ಅಂಕಗಳ ಅಂತರದಲ್ಲಿರುವಂತಹ ಸ್ಪರ್ಧೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 2 ಅಂಕಗಳಲ್ಲಿರುವ ಬಳಿಕ 4 ಅಂಕಗಳ ಅಂತರವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಾಗ ಈಗ 6 ಅಂಕಗಳ ಅಂತರವನ್ನು ಉಳಿಸಿಕೊಳ್ಳಲಾದ ಸ್ಪರ್ಧಾಕಣದಲ್ಲಿ ಕೊನೆಯ 5 ನಿಮಿಷಗಳ ಅವಧಿ ಹೋರಾಟವನ್ನ ಸತತವಾಗಿ ಮುಂದುವರೆಸಿರುವಂತಹ ಅವಧಿಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ನಿರೀಕ್ಷಿತವಾದ ಯಶಸ್ಸು ಎರಡು ವಿಭಾಗಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಆಟಗಾರರುಗಳ ಮೂಲಕ ಮೊದಲ ಅವಧಿಯ ಆಟದ ವೇಳೆಯಲ್ಲಿತ್ತು. ಆ ಬಳಿಕ ವಾರಗೇಶ್ವರ ಅಳ್ಳಪ್ಯಾಕ್ ಅನ್ನು ಹಿಡಿತವನ್ನು ಬಗೆಗೊಳಿಸಿಕೊಳ್ಳಲಾದ ಸರ್ವಾಂಗೀಣತೆಯ ಶ್ರೇಷ್ಠ ನಿಲುವುಗಳಲ್ಲಿ ಪ್ರತಿತಂತ್ರಗಳನ್ನು ಹಿಡಿದುಕೊಂಡಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಥರ್ಡ್ ರೈಟ್ ಡೂ ಆರ್ ಡೈ. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಪಂದ್ಯದ ಪ್ರತಿ ಅವಧಿಗಳಲ್ಲಿ ಮುಂದುವರೆಸಿಕೊಂಡಿರತಕ್ಕಂಥ ಸಂದರ್ಭ ಮೂಲಕ ಜಾರ್ಜ್ ಸೆಲ್ಫ್ ಔಟ್ ಆಗುವಾಗ ಅವಧಿಯಲ್ಲಿ ಪೂರ್ಣವಾಗಿ ಪಂದ್ಯವನ್ನು ತಂತ್ರಕ್ಕೆ ಕಳೆದುಕೊಳ್ಳುವುದು. ಥರ್ಡ್ ರೈಟ್ ಪ್ರಯತ್ನ ವಾರಗೇಶ್ವರ ಅಳ್ಳಪೆಯ ಪರವಾಗಿದೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ವಿದ್ಯಾಂಜನೆಯದ ವಿರುದ್ಧವಾಗಿ ವಾರಗೇಶ್ವರ ಅಳ್ಳಪೆ ಮೂಲಕ ಅವಿ ಮತ್ತೆಗೆರೆಯ ಸಮೀಪದಲ್ಲಿ ಪ್ರಯತ್ನವನ್ನು ಮುಂದುವರೆಸಿದ ಸಂದರ್ಭ. ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವಂತಹ ನಿಲುವುಗಳಲ್ಲಿ ನಿರೀಕ್ಷೆಯ ಯಶಸ್ಸನ್ನು ಮುಂದುವರಿಸಿಕೊಂಡಿರ್ತಕ್ಕಂಥ ವಾರಗೇಶ್ವರ ಅಳ್ಳಪೆ
ಈ ಪಂದ್ಯದಲ್ಲಿ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿಕೊಳ್ತಾ ಇದೆ. ನಿರೀಕ್ಷಕರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಕಾಶ್ ಅವರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇರುವ ಸಂಘಟಕರ ಪರವಾಗಿ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಲಾಸ್ಟ್ 2 ಮಿನಿಟ್ಸ್. ದಯಾನಂದ ಅವರಲ್ಲಿ ಅಂಕಗಳು ನೀಡಲಿದೆಯಾ? ಎಸ್, ಡಿಮಾಂಡ್ಸ್ ಕಾರ್ನರ್ನಲ್ಲಿ ಅದ್ಭುತವಾದ ಟ್ಯಾಕ್ಲಿಗೆ ಹೊರಾಂಗಣವನ್ನು ಪ್ರವೇಶಿಸಿಕೊಂಡು ಬರುವ ಮೂಲಕ ದಯಾನಂದ ಸುವರ್ಣಗಳಾಗಿದೆ. ಪ್ರಯತ್ನಗಳ ಗರಿಷ್ಠ ರೀತಿಯಲ್ಲಿತ್ತು. ಮತ್ತೆ ಮುಂದುವರಿದ ಸೀದನ ದಾಳಿದು ಅಂತಿಮ ಕ್ಷಣಗಳಲ್ಲಿ ಪಂದ್ಯ. ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿಗೆ 25-19 ಪಂದ್ಯ. ಕೊನೆಯ ನಿಮಿಷ, ಅಂತಿಮ ನಿಮಿಷದ ಹೋರಾಟದ ವೇಳೆಯಲ್ಲಿ ಸ್ಪಷ್ಟ ಮುನ್ನಡೆಯಲ್ಲಿ ವಾರಗೇಶ್ವರ ಅಳತೆ ತಂಡವಿದೆ. ಸರ್ವಾಂಗೀಣತೆಯ ಪ್ರದರ್ಶನ ನಾಸೀರನ ಮೂಲಕ ದಾಳಿಗೋಸೈ ಟ್ಯಾಕ್ಲಿಗೋಸೈ ಅನ್ನುವಂಥ ಆಟಗಾರ ಪ್ರಸ್ತುತ ಈ ದಿನ ಡಿಪೆಂಡ್. ದಯಾನಂದ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ, ಅದ್ಭುತವಾದ ಟ್ಯಾಕಲ್ ಮಾಡಲಾಗಿದೆ ಸೂಪರ್ ಟ್ಯಾಕಲ್ ಮೂಲಕ ಅಂತಿಮ ಕ್ಷಣದಲ್ಲಿ. ಮುಂದಿನ ಸ್ಪರ್ಧೆಯ ಮಹಾಕಾಲ ಯಕ್ಕೂರು ಜೈ ಜವಾನ್ ಚೌಕಿ ತಂಡದ ಆಟಗಾರರೇ ಪ್ರವೇಶ ದ್ವಾರದ ಬಳಿಗೆ ಬನ್ನಿ. ಈ ಮೂಲಕ ವಾರಗೇಶ್ವರ ಅಳತೆ ಉಪಂತ್ಯದ 10,000 ತೇರ್ಗಡೆಯನ್ನು ಪಡ್ಕೊಳ್ತಾರೆ. ಮುಂದಿನ ಸ್ಪರ್ಧೆಗಾಗಿ